ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆ ನಿಕಟಪೂರ್ವ ಸದಸ್ಯ ಎಸಿ ವಿನಯರಾಜ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂದಿನಿಂದ ಜನ ಉತ್ತಮ ರೀತಿಯಲ್ಲಿ ಬಾಳುತ್ತಿದ್ದರು. ಆದರೆ ಬಿಜೆಪಿ ಮತ್ತು ಎಸ್ಡಿಪಿಐ ಕೋಮು ರಾಜಕಾರಣವನ್ನು ಮಾಡಿ ಕೋಮು ದ್ವೇಷವನ್ನು ಹರಡುವ ಕಾರ್ಯ ಮಾಡಿ ಮತದಾರರನ್ನ ಸೆಳೆಯುವ ಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ನೆಮ್ಮದಿಯಿಂದ ಜನ ಜೀವನ ಮಾಡ್ತಾ ಇದ್ದರು. ವ್ಯಾಪಾರ ವಹಿವಾಟುಗಳು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ನಿಟ್ಟಿನಲ್ಲಿ ಏನು ಇವತ್ತು ಆರ್ಥಿಕ ಚಟುವಟಿಕೆಗೆ ವೇಗ ಸಿಗುವಂಥ ಒಂದು ಸ್ಥಿತಿಯಲ್ಲಿರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೋಮು ರಾಜಕೀಯವನ್ನು ಮಾಡುವಂಥ ಪಕ್ಷಗಳು ಇವತ್ತು BJP ಪಕ್ಷ ಇರಬಹುದು ಅಥವಾ SDPI ಪಕ್ಷ ಏನು ನಾವು ಹೇಳ್ತೇವೆ, ಇವರು ಎಲ್ಲರೂ ಕೂಡ ಇವತ್ತು ಒಂದು ಕೋಮುದ್ವೇಷದ ಒಂದು ಕೋಮು ರಾಜಕೀಯವನ್ನು ಮಾಡುವುದರ ಮೂಲಕ ಇವತ್ತು ಮತದಾರರನ್ನು ಅವರ ಹತ್ರ ಸೆಳೀಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇರುವಂಥದ್ದು ಅನೇಕ ವರ್ಷಗಳಿಂದ ನಾವು ನೋಡಿಕೊಂಡು ಬರ್ತಾ ಇದ್ದೇವೆ. ಜಿಲ್ಲೆಯ ಜನ ಪ್ರಜ್ಞಾವಂತರಿದ್ದಾರೆ. ಆದರೆ ಇವರ ಕೋಮು ರಾಜಕಾರಣದಿಂದಾಗಿ ಹೊಸ ಉದ್ದಿಮೆಗಳು, ಕಂಪನಿಗಳು ಬರಲು ಹಿಂದೇಟು ಹಾಕುತ್ತಿವೆ. ಇಲ್ಲಿನ ಯುವಕ ಯುವತಿಯರು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಬೇರೆ ಊರುಗಳತ್ತ ತೆರಳುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ವೈದ್ಯಕೀಯ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ವೈದ್ಯರು, ನ್ಯಾಯವಾದಿಗಳು, ಸಂಘಟನೆಗಳು, ಮುಖಂಡರುಗಳು ಯಾಕೆ ಈ ಕುರಿತು ಧ್ವನಿ ಎತ್ತುತ್ತಿಲ್ಲ ಎಂಬುದೇ ತಿಳಿಯುತ್ತಿಲ್ಲ. ಬರಿಯ ರಾಜಕಾರಣಿಗಳು ಮಾತ್ರ ಈ ಕುರಿತಾಗಿ ಮಾತನಾಡಬೇಕೆ? ಪ್ರಜ್ಞಾವಂತರ ಮೌನ ಹಲವಾರು ಅನಾಹುತಗಳಿಗೆ ಕಾರಣವಾಗಬಹುದು ಎಂದರು. ಇವತ್ತು ಈ ಒಂದು ಪ್ರಕ್ರಿಯೆಯಿಂದ ಈ ಒಂದು ಇಲ್ಲಿಯ ವಾತಾವರಣ ಹಾಳಾಗುವುದರ ಮೂಲಕ ಇವತ್ತು ಆರ್ಥಿಕ ಚಟುವಟಿಕೆ ಯಾವುದೇ ಒಂದು ಕಂಪನಿಗಳು ಇವತ್ತು ಇಲ್ಲಿಗೆ ಬರ್ತಾ ಇಲ್ಲ, ಯಾವುದೇ ಒಂದು ಆರ್ಥಿಕ ಚಟುವಟಿಕೆ ಇವತ್ತು ಇಲ್ಲಿ ಆಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು ಇಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಇವತ್ತು ಬೇರೆ ಕಡೆ ಸಿಟಿಯ ಕಡೆ ಇವತ್ತು ಮುಖ ಮಾಡಿಕೊಂಡು ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನನ್ನ ನೇರ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅನೇಕ ಮೆಡಿಕಲ್ ಕಾಲೇಜುಗಳಿವೆ. ಎಲ್ಲ ಧರ್ಮಗಳಿಗೆ ಸೇರಿದ ಸಮುದಾಯಗಳಿಗೆ ಸೇರಿದವರು ಅದರ ಮ್ಯಾನೇಜ್ಮೆಂಟ್ನಲ್ಲಿದ್ದಾರೆ. 8 ಮೆಡಿಕಲ್ ಕಾಲೇಜುಗಳಿವೆ. ಯಾಕೆ ಈ ಮೆಡಿಕಲ್ ಕಾಲೇಜಿನ ಏನು ಮುಖ್ಯಸ್ಥರು ಏನಿದ್ದಾರೆ, ಯಾಕೆ ಅವರು ಮೌನವನ್ನು ವಹಿಸಿದ್ದಾರೆ? ಅದೇ ರೀತಿಯಲ್ಲಿ ಸುಮಾರು 15ರಿಂದ 20 ಎಂಜಿನಿಯರಿಂಗ್ ಕಾಲೇಜುಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಯಾಕೆ ಅವರುಗಳು ಇವತ್ತು ಮಾತಾಡ್ತಾ ಇಲ್ಲ? ಯಾಕೆ ಇವತ್ತು ಎಷ್ಟೋ ಸಾವಿರ ವೈದ್ಯರುಗಳು, ಡಾಕ್ಟರ್ಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಇವತ್ತು ಇದ್ದಾರೆ, ಯಾಕೆ ಅವರು ಮಾತಾಡ್ತಾ ಇಲ್ಲ? ಯಾಕೆ ಇವತ್ತು ಅದೆಷ್ಟೋ ಮಂದಿ ವಕೀಲರುಗಳು ಇಲ್ಲಿದ್ದಾರೆ, ಯಾಕೆ ಇದರ ವಿರುದ್ಧ ವಕೀಲರುಗಳು ಇವತ್ತು ಮಾತಾಡ್ತಾ ಇಲ್ಲ? ಅದೇ ರೀತಿಯಲ್ಲಿ ಬಿಲ್ಡರ್ಗಳು, ಕಟ್ಟಡಗಳನ್ನು ಕಟ್ಟುವಂಥ ಕನ್ಸ್ಟ್ರಕ್ಷನ್ ಲೈನಲ್ಲಿರುವಂಥ ಬಿಲ್ಡರ್ ಅವರ ಸಂಘಟನೆ ಇದೆ, ಯಾಕೆ ಅವರುಗಳು ಇವತ್ತು ಮಾತಾಡ್ತಾ ಇಲ್ಲ? ಅದೇ ರೀತಿಯಲ್ಲಿ ಬೇರೆ ಬೇರೆ ಸ್ವತಂತ್ರ ಸಂಘಟನೆಗಳು, ಅನೇಕ ಜಾತ್ಯತೀತ ಸಂಘಟನೆಗಳು ಇಲ್ಲಿ ಕೆಲಸ ಕಾರ್ಯ, ಸಮಾಜ ಕಾರ್ಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾಕೆ ಅವರುಗಳು ಮಾತಾಡ್ತಾ ಇಲ್ಲ? ಅವರುಗಳಿಗೆ ಜವಾಬ್ದಾರಿ ಇಲ್ವೇ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆಲಸ ಬರೀ ರಾಜಕೀಯ ಧುರೀಣರಿಗೆ ಮಾತ್ರ ಇದೆಯಾ ಎನ್ನುವಂಥದ್ದು ನನ್ನ ನೇರ ಪ್ರಶ್ನೆ.